ಬಂಗಾಳ ಕೊಲ್ಲಿಯಲ್ಲಿ ಭುಗಿದೆದ್ದಿರುವ ಮೋಂತಾ ಚಂಡಮಾರುತವು ರಭಸದಿಂದ ಆಂಧ್ರಪ್ರದೇಶ ಮತ್ತು ಒರಿಸ್ಸಾ ಕರಾವಳಿ ಪ್ರದೇಶದತ್ತ ಧಾವಿಸುತ್ತಿದೆ. ಇದರ ಪರಿಣಾಮ ಬೆಂಗಳೂರು ಹಾಗೂ ಆಂಧ್ರಪ್ರದೇಶಕ್ಕೆ ಹೊಂದಿಕೊಂಡಿರುವ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆ ಕೂಡ ಆಗುತ್ತಿದೆ. ಅಕ್ಟೋಬರ್ 26ರಿಂದ ಬೆಳಗ್ಗೆ 8:30ಕ್ಕೆ ಈ ವಾತಾವರಣ ವ್ಯವಸ್ಥೆಯು ಪೋರ್ಟ್ ಬ್ಲೇರ್ನ ಪಶ್ಚಿಮಕ್ಕೆ ಸುಮಾರು 620 ಕಿಲೋಮೀಟರ್, ಚೆನ್ನೈನ ಪೂರ್ವ ಆಗ್ನೇಯಕ್ಕೆ 720 ಕಿಲೋಮೀಟರ್ ಮತ್ತು ವಿಶಾಖಪಟ್ಟಣಂನ ದಕ್ಷಿಣ ಆಗ್ನೇಯಕ್ಕೆ 830 ಕಿಲೋಮೀಟರ್ ದೂರದಲ್ಲಿತ್ತು. ಇದು ಗಂಟೆಗೆ 6 ಕಿಲೋಮೀಟರ್ ವೇಗದಲ್ಲಿ ಪಶ್ಚಿಮ ವಾಯುವ್ಯ ದಿಕ್ಕಿನಲ್ಲಿ ಈ ಚಂಡಮಾರುತ ಚಲಿಸುತ್ತಿದೆ. ಚಂಡಮಾರುತದ ಕೇಂದ್ರ ಬಿಂದುವು ಕರ್ನಾಟಕದಿಂದ ದೂರವಿದ್ದರೂ ಆಂಧ್ರಪ್ರದೇಶ, ತೆಲಂಗಾಣದ ಗಡಿ ಭಾಗಗಳಿಗೆ ಹತ್ತಿರ ಇರುವ ಕರ್ನಾಟಕದ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆ ಕೂಡ ಆಗುತ್ತಿದೆ. ಹೀಗಾಗಿ ಆಂಧ್ರಪ್ರದೇಶದ ಕೆಲವು ನದಿಗಳು ಪ್ರವಾಹದ ಭೀತಿಯಲ್ಲಿವೆ. ಅದರಲ್ಲೂ ಮುಖ್ಯವಾಗಿ ಪಾಲರ್ ನದಿಗೆ ಕಂಟಕ ಕಾದಿದೆ ಅಂತ ಹೇಳಲಾಗುತ್ತಿದೆ. ಹೀಗಾಗಿ ಅಕ್ಕಪಕ್ಕದ ಜನರಿಗೆ ಈಗಾಗಲೇ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಾಗಿದೆ. ಪಾಲರ್ ನದಿ, ಎಷ್ಟು ಜನಕ್ಕೆ ಈ ನದಿ ಹೆಸರು ಗೊತ್ತಿದೆಯೋ ಗೊತ್ತಿಲ್ಲ. ಈ ನದಿಯನ್ನ ನೀರಿಲ್ಲದ ನದಿ ಎಂದೇ ಕೆಲವರು ಕರೆಯುತ್ತಾರೆ. ಆದರೆ ಹಿಂದೆ ಪಾಲರ್ ನದಿ ದಕ್ಷಿಣ ಭಾರತದ ನದಿಗಳಲ್ಲಿ ಒಂದಾಗಿತ್ತು. ಅದು ಕಾವೇರಿ, ಕೃಷ್ಣ, ಭೀಮಾ ಇಂತಹ ನದಿಗಳ ಹಾಗೆ ಇದು ಕೂಡ ಹರಿಯುತ್ತಿತ್ತು. ಆದರೆ ಪ್ರಕೃತಿಯ ವಿಕೋಪಕ್ಕೆ ತುತ್ತಾಗಿ ಈ ನದಿಯಲ್ಲಿ ಒಂದು ಕಾಲದಿಂದ ನೀರೇ ಇರಲಿಲ್ಲ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಪಾಲರ್ ನದಿ ಹುಟ್ಟಿದ್ದು ನಮ್ಮ ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದಲ್ಲಿ. ಈ ಗುಪ್ತಗಾಮಿನಿಯಾಗಿ ಹುಟ್ಟಿರುವಂತಹ ನದಿ ಮುಂದೆ ಪಶ್ಚಿಮ ಮುಖವಾಗಿ ಹರಿದು ಕರ್ನಾಟಕದಲ್ಲಿ 95 ಕಿಲೋಮೀಟರ್, ಆಂಧ್ರಪ್ರದೇಶದಲ್ಲಿ 33 ಕಿಲೋಮೀಟರ್ ಹಾಗೂ ತಮಿಳುನಾಡಲ್ಲಿ 222 ಕಿಲೋಮೀಟರ್ ದೂರನ್ನು ಕ್ರಮಿಸಿ ಮುಂದೆ ಚೆನ್ನೈಯಿಂದ 100 ಕಿಲೋಮೀಟರ್ ದಕ್ಷಿಣಕ್ಕೆ ವಯಲೂರು ಸಮೀಪದಲ್ಲಿ ಇದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಅಂದಹಾಗೆ ಪಾಲರ್ ನದಿ ಕೋಲಾರ ಜಿಲ್ಲೆಯಲ್ಲಿ ಹರಿಯುವ ಏಕೈಕ ನದಿಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ಪಾಲರ್ ನದಿಯಲ್ಲಿ ನೀರನ್ನೇ ಕಂಡಿದ್ದಿಲ್ಲ. ಏನಿದ್ದರೂ ಅದು 80ರ ದಶಕದ ಸಮಯದಲ್ಲಿ ಮಾತ್ರ ಕೆಲವೊಬ್ಬರು ನಮ್ಮ ಹಿರಿಯರು ಪಾಲರ್ ನದಿಯಲ್ಲಿ ನೀರನ್ನು ಕಂಡಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ. ಆದರೆ ಇತ್ತೀಚೆಗೆ ಆದಂತಹ ಭಯಂಕರ ಮಳೆಯಿಂದಾಗಿ ಪಾಲರ್ ನದಿ ತುಂಬಿ ಹರಿದಿದ್ದನ್ನು ಕಂಡು ಎಷ್ಟೋ ಜನ ಪನ್ನೀರನ್ನು ಕೂಡ ಹಾಕಿದ್ದಾರೆ. ಯಾಕಂದರೆ ಇಂತಹ ಅದ್ಭುತವಾದಂಥ ನದಿ ಅದು ಹೇಗೆ ಬತ್ತಲು ಸಾಧ್ಯ ಎಂದು. ಆದರೆ ದುರಾದೃಷ್ಟ ಅಂದರೆ ನಂದಿ ಬೆಟ್ಟದಲ್ಲಿ ಹರಿಯುವ ಈ ಝರಿ ಈಗ ಮುಚ್ಚಿ ಹೋಗಿದೆ. ಇದು ಈಗ ಕೇವಲ ಒಂದು ಗುಪ್ತಗಾಮಿನಿಯಾಗಿದೆ. ಆದರೆ ಮಳೆ ಬಂದಾಗ ಮಾತ್ರ ಈ ನದಿಯಲ್ಲಿ ನೀರು ಹರಿಯುತ್ತದೆ ಎಂದು ಆಂಧ್ರಪ್ರದೇಶ, ಕರ್ನಾಟಕ ಹಾಗೂ ತಮಿಳುನಾಡಲ್ಲಿ ವಾಸಿಸುವಂತಹ ಜನರು ಇದರ ಬಗ್ಗೆ ಹಲವಾರು ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಆದರೆ ಇತ್ತೀಚೆಗೆ ಆದಂತಹ ಮಳೆಯಿಂದಾಗಿ ಈ ನದಿ ತುಂಬಿ ಹರಿದಿದ್ದನ್ನು ಕಂಡು ಹರ್ಷೋದ್ಗಾರ ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ಎಂತಹ ಅದ್ಭುತವಾದಂತಹ ನೋಟ. ಈ ಥರ ನದಿಗಳು ತುಂಬಿ ಹರಿದರೆ ರೈತನಿಗೂ ಸಹಾಯವಾಗುತ್ತದೆ ಹಾಗೂ ಅಲ್ಲಿರುವ ಜನಗಳಿಗೂ ಸಹಾಯವಾಗುತ್ತದೆ. ನಾವು ನಮ್ಮ ನದಿಗಳನ್ನು ಕಾಪಾಡಬೇಕು. ಇಲ್ಲವಾದರೆ ಈಗಿರುವ ನದಿಗಳು ಕೂಡ ಮುಂದೆ ಬತ್ತಿ ಇಡೀ ಭೂಮಿಯೇ ಮರಳುಗಾಡಬೇಕಾಗುತ್ತೆ. ಇದೊಂದು ಎಚ್ಚರಿಕೆಯ ಗಂಟೆ ಕೂಡ ಆಗಿದೆ ಸ್ನೇಹಿತರೆ. ಅದಕ್ಕೆ ನಮ್ಮ ನದಿಗಳನ್ನು, ನಮ್ಮ ನಾಡನ್ನು, ನಮ್ಮ ಕಾಡುಗಳನ್ನು ಕಾಪಾಡೋದು ನಮ್ಮ ಕರ್ತವ್ಯವಾಗಿದೆ.